ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಕೆ, ತಹಶೀಲ್ದಾರ್ ಸಿದ್ದೇಶ್, ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸೇರಿದಂತೆ ಇತರ ಅಧಿಕಾರಿಗಳು ದೀಪಾವಳಿ ನೆಪದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಮಹಿಳಾ ಹಾಸ್ಟೆಲ್ಗೆ ನಿಯಮಬಾಹಿರವಾಗಿ ಅತಿಕ್ರಮ ಪ್ರವೇಶ ಮಾಡಿ ವಿದ್ಯಾರ್ಥಿನಿಯರ ಮೈಕೈ ಮುಟ್ಟುವುದರ ಮೂಲಕ ಅಸಹ್ಯ ಸಾಹಿತ್ಯದ ಸಿನಿಮಾ ಹಾಡುಗಳಿಗೆ ಅಸಭ್ಯವಾಗಿ ನೃತ್ಯ ಮಾಡಿರುವ ಬಗ್ಗೆ ಪೊಲೀಸ್ ಉಪನಿರೀಕ್ಷಕರಿಗೆ ಸಾಮಾಜಿಕ ಹೋರಾಟಗಾರ ಹಂದ್ರಾಳ್ ನಾಗಭೂಷಣ್ ದೂರು ನೀಡಿದ್ದಾರೆ. ಜಿಲ್ಲಾಧಿಕಾರಿ ಶ್ರೀನಿವಾಸ್ ಕೆ, ತಹಶೀಲ್ದಾರ್ ಸಿದ್ದೇಶ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸೇರಿದಂತೆ ಜಿಲ್ಲೆಯ ಇತರ ಅಧಿಕಾರಿಗಳು ದೀಪಾವಳಿ ಹಬ್ಬದ ನೆಪದಲ್ಲಿ ರಾತ್ರಿ ವೇಳೆ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ತುಮಕೂರು ನಗರದ ಗೆದ್ದಲಹಳ್ಳಿ ರಸ್ತೆಯಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಪ್ರಾಪ್ತ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ತೆರಳಿ ಇಲ್ಲಿನ ವಿದ್ಯಾರ್ಥಿನಿಯರೊಂದಿಗೆ ಮೈಕೆ ಮುಟ್ಟಿ ಕೈಕೆ ಹಿಡಿದು ಅಶ್ಲೀಲವಾದ ಹಾಡುಗಳಿಗೆ ಡ್ಯಾನ್ಸ್ ಮಾಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ರಾತ್ರಿ ವೇಳೆ ಪುರುಷರು ಹೋಗಬಾರದು ಎಂಬ ನಿಯಮ ಇದ್ರೂ ಕೂಡ ಸದರಿ ಅಧಿಕಾರಿಗಳು ಹೋಗಿರುವುದು ಸರ್ಕಾರಿ ಹಾಸ್ಟೆಲ್ಗೆ ಅತಿಕ್ರಮ ಪ್ರವೇಶ ಮಾಡಿದಂತಾಗಿದೆ ಮತ್ತು ಹೆಣ್ಣು ಮಕ್ಕಳನ್ನ ಮುಟ್ಟಿ ಅಸಭ್ಯವಾಗಿ ನಡೆದುಕೊಳ್ಳುವುದು ಅಕ್ಷಮ್ಯ ಅಪರಾಧವಾಗಿದೆ. ಪರಿಶಿಷ್ಟ ಜಾತಿ ಪಂಗಡದ ಹೆಣ್ಣು ಮಕ್ಕಳನ್ನ ಮೋಜು ಮಸ್ತಿಗೆ ಅಧಿಕಾರಿಗಳು ಬಳಸಿಕೊಂಡಿರುವುದು ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆಯನ್ನ ನೇರವಾಗಿ ಉಲ್ಲಂಘಿಸಿದಂತಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹಾಸ್ಟೆಲ್ನಲ್ಲಿ ತಂಗಿರುವ ವಿದ್ಯಾರ್ಥಿನಿಯರು ಬಡತನದಿಂದ ಕೂಡಿದ್ದು ಅಸ್ಪೃಶ್ಯತೆಯಿಂದ ನೊಂದಿದ್ದಾರೆ. ಮಕ್ಕಳಿಗೆ ಸರ್ಕಾರಿ ಸೇವೆಗಳನ್ನು ನೀಡಬೇಕಾದ ಅಧಿಕಾರಿಗಳು ಸೌಲಭ್ಯ ನೀಡುವ ನೆಪದಲ್ಲಿ ಹೀನ ಕೃತ್ಯಗಳಿಗೆ ಬಳಸಿಕೊಂಡಿರುವುದು ವಿಷಾದನೀಯ ಅಕ್ಷಮ್ಯ ಅಪರಾಧವಾಗಿದೆ. ಹೀಗಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಕೆ, ತಹಶೀಲ್ದಾರ್ ಸಿದ್ದೇಶ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಹಂದ್ರಾಳ್ ನಾಗಭೂಷಣ್ ಒತ್ತಾಯ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ವಿರುದ್ಧ ದೂರು ನೀಡುತ್ತಾ ಇದ್ದಂತೆ ಹಂದ್ರಾಳ್ ನಾಗಭೂಷಣ್ ಅವರ ಮೇಲೆ ನಾನಾ ರೀತಿಯ ಒತ್ತಡಗಳನ್ನು ಹಾಕುವ ಪ್ರಯತ್ನ ನಡೀತಾ ಇದೆ. ಈ ಬಗ್ಗೆ ಎಸ್ಪಿಗೂ ದೂರು ನೀಡಲು ನಿರ್ಧಾರ ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ನಮಸ್ಕಾರ ಬಂಧುಗಳೇ, ನಾನು ಹಂದ್ರಾಳ್ ನಾಗಭೂಷಣ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಾಗೂ ನೈಜ ಹೋರಾಟಗಾರರ ವೇದಿಕೆ, ತುಮಕೂರು ಜಿಲ್ಲೆ. ಏನಪ್ಪ ಅಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಆಸ್ಪಾಸ್ನಲ್ಲಿ ತುಮಕೂರು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ಇತರೆ ಅಧಿಕಾರಿಗಳು, ಜಂಟಿ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ತುಮಕೂರು ತಹಶೀಲ್ದಾರ್ ಅವರು ಮತ್ತು ಇತರೆ ಅಧಿಕಾರಿಗಳು ತುಮಕೂರು ನಗರದ ಗೆದ್ದಲಹಳ್ಳಿ ರಸ್ತೆಯಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ಹೋಗಿ ತಡರಾತ್ರಿಯಾಗಿ ದೀಪಾವಳಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಈ ಸಂಭ್ರಮಣ ಆಚರಣೆ ಮಾಡೋದು ಮುಂಚೆ ಒಂದು ವೇದಿಕೆಯನ್ನು ಕಲ್ಪಿಸಿರ್ತಾರೆ. ಆ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಒಂದು ಹಿತವಚನವನ್ನು ಹೇಳಿದ್ದಾರೆ. ನಾವು ಅದಕ್ಕೆ ಶ್ಲಾಘನೀಯವನ್ನು ಕೋರ್ತೇವೆ. ಅದಾದ ನಂತರ ತಡರಾತ್ರಿಯಾಗಿ ಇದೇ ದಿನ ಅಶ್ಲೀಲವಾದಂತಹ ಪದಗಳನ್ನು, ಹಾಡುಗಳನ್ನು, ಸಿನಿಮಾ ಹಾಡುಗಳನ್ನು ಹಾಕ್ಕೊಂಡು ಹೆಣ್ಣು ಮಕ್ಕಳ ಕೈಗಳನ್ನು ಹಿಡಿದು ಅವ್ರ ಜೊತೆ ಕುಣಿದಿರತಕ್ಕಂಥದ್ದು ನಮ್ಮ ಸಮಿತಿ, ನಮ್ಮ ವೇದಿಕೆ ಖಂಡಿಸ್ತದೆ. ಪ್ರಮುಖವಾದ ವಿಷಯ ಏನಂತಂದರೆ, ಬಾಬಾ ಸಾಹೇಬರ ಸಂವಿಧಾನದ ಆಶಯಗಳನ್ನು ಈಡೇರಿಸೋದ್ರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ನಿನ್ನೆ ನಾವು ಸಂಬಂಧಪಟ್ಟ ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಗೆ ಈ ಒಂದು ಪ್ರಕರಣದ ಬಗ್ಗೆ ದೂರನ್ನು ದಾಖಲಿಸಿದ್ದೇವೆ. ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಅನ್ನೋದು ಮೂಲಕ ನಮ್ಮ ವೇದಿಕೆ ಮುಂದಿನ ಹೋರಾಟವನ್ನು ರೂಪಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದರೆ, ಸಂಭ್ರಮ ಆಚರಣೆ ಮಾಡಿರುವಂಥದ್ದು ತಪ್ಪಲ್ಲ. ಮಕ್ಕಳೊಂದಿಗೆ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆ ಮಾಡಿರುವಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಸಂದೇಶವನ್ನು ಸಾರುವಂಥ, ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂಥ ಬಾಬಾ ಸಾಹೇಬರ ಕ್ರಾಂತಿ ಗೀತೆಗಳಿದ್ದವು, ಜನಪದ ಸಾಹಿತ್ಯಗಳಿದ್ದವು, ಕೋಲಾಟದ ಪದಗಳಿದ್ದವು. ಇವೆಲ್ಲವನ್ನೂ ಬಿಟ್ಟು ಸಿನಿಮಾ ಹಾಡಿನಲ್ಲಿ
ಅಶ್ಲೀಲವಾಗಿ ಕುಣಿಯುವಂತಹ ಹಾಡುಗಳನ್ನು ಹಾಕಿ ಇವರು ನೃತ್ಯ ಮಾಡ್ತಾರೆ ಅಂತಂದರೆ ಜಿಲ್ಲಾಡಳಿತ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾದಂತಹ ವಿಷಯವಾಗಿದೆ. ಜಿಲ್ಲೆಯ ದಂಡಾಧಿಕಾರಿಗಳು ಸಮಾಕ್ಷಮದಲ್ಲಿ ಅಧೀನ ಅಧಿಕಾರಿಗಳು ನೃತ್ಯ ಮಾಡ್ತಾರೆ, ಹೆಣ್ಣು ಮಕ್ಕಳ ಮೈಕೈ ಮುಟ್ಟಿ ಕುಣಿತಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಜಿಲ್ಲಾಡಳಿತಕ್ಕೆ ಶೋಭೆ ತರುವಂಥ ವಿಷಯ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ಪ್ರಮುಖವಾದಂಥ ವಿಷಯ ಏನಂದರೆ, ಜಿಲ್ಲಾಧಿಕಾರಿಗಳನ್ನು ಆ ಹೆಣ್ಣು ಮಕ್ಕಳು ಮೇಲಕ್ಕೆ ಎತ್ತಾರೆ, ಆ ಒಂದು ನೃತ್ಯದಲ್ಲಿ ಮೇಲಕ್ಕೆ ಎತ್ತಾರೆ. ಇದೆಲ್ಲ ಎಂತಹ ನಡೆ ಅಂತಂದರೆ ಇದು ನಿಜವಾಗೂ ಗಂಭೀರವಾದಂಥ ವಿಷಯ. ಇದನ್ನ ಸಂಬಂಧಪಟ್ಟ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಮತ್ತೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಆ ಒಂದು ಹಾಸ್ಟೆಲ್ಗೆ ನಾವು ಹಾಸಿಗೆ ಕೊಡಿಸಿದ್ದೀವಿ, ದಿಂಬುಗಳನ್ನು ಕೊಡಿಸಿದ್ದೀವಿ, ಮಂಚಗಳನ್ನು ಕೊಡಿಸಿದ್ದೀವಿ ಅಂತ ಹೇಳ್ಕೊಳ್ಳೋಂಥ ಜಿಲ್ಲಾಡಳಿತ ಏನಿದೆ, ಅಧಿಕಾರಿಗಳು ಏನಿದ್ದಾರೆ, ಅವ್ರಿಗೊಂದು ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂತಂದರೆ, ನೀವು ಸರ್ಕಾರಿ ಸೇವೆ ಕೊಡೋ ನೆಪದಲ್ಲಿ ನೀವು ಹೇಳಿದ್ದೇ ಸರಿ, ನೀವು ಮಾಡೋದೇ ಸರಿ ಅಂತ ನಾವು ಒಪ್ಪಬೇಕಾ? ಸಾರ್ವಜನಿಕರು ಒಪ್ಪಬೇಕಾ ಜಿಲ್ಲಾಡಳಿತಕ್ಕೆ? ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆದರೆ ಈ ವಿಷಯದ ಬಗ್ಗೆ ನಾವೀಗಾಗಲೇ FIR ಮಾಡೋದಕ್ಕೆ ಸಂಬಂಧಪಟ್ಟ ಪೊಲೀಸ್ ಆಡಳಿತಕ್ಕೆ ನಾವು ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ರಾಜಿ ಪ್ರಶ್ನೆ ಇಲ್ಲ, ಮತ್ತು ಯಾವುದೇ ಗುಡ್ಡು ಬೆದರಿಕೆಗೆ ನಾವು ಹೆದರೋರಲ್ಲ. ನನಗೆ ಈಗಾಗಲೇ ರಾಜ್ಯ ಮಟ್ಟದಿಂದ ಒತ್ತಡಗಳು ಕೂಡ ಬರ್ತಾ ಇದೆ. ನಾನು ಯಾವುದೇ ಜಾತಿ ಪರ ಆಗಲಿ ಅಥವಾ ಯಾವುದೇ ಧರ್ಮದ ಪರವಾಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಬಾಬಾ ಸಾಹೇಬರ ಸಂವಿಧಾನದ ಆಶಯಗಳಂತೆ ನಾವು ಈ ಒಂದು ನೆಲದಲ್ಲಿನ ಕಾನೂನಿನ ಅಡಿಯಲ್ಲಿ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಇದರಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರಕರಣವನ್ನು ಸಾರ್ವಜನಿಕರು ಎಲ್ಲರೂ ಕೂಡ ಖಂಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ. ನಮಸ್ಕಾರ.